ಆನೇಕಲ್ನಲ್ಲಿ ಇಬ್ಬರು ಗಾಂಜಾ ಪೆಡ್ಲರ್ಗಳನ್ನು ಹಿಡಿಯಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಗಾಂಜಾ ಮಾರಾಟವನ್ನು ಮಾಡ್ತಾ ಇರೋದು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಆನೇಕಲ್ನಲ್ಲಿ ಮತ್ತೆ ಇಬ್ಬರು ಗಾಂಜಾ ಪೆಡ್ಲರನ್ನು ಬಂಧಿಸಲಾಗಿದೆ. ಜಿಗಣಿ ಠಾಣೆ ಪೊಲೀಸರಿಂದ ಗಾಂಜಾ ಗ್ಯಾಂಗನ್ನು ಅರೆಸ್ಟ್ ಮಾಡಲಾಗಿದೆ. ಒಡಿಶಾದ ಸಚಿದಾನಂದ ಸಾಹು, ರೇಕೇಶ್ ಬೆಹ್ರಾ ಇಬ್ಬರನ್ನ ಬಂಧಿಸಲಾಗಿದೆ. 1 ಕೆಜಿ ಗಾಂಜಾ 150 ಗ್ರಾಂ MDMA ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ ಇದು. ಮತ್ತೊಬ್ಬ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಪೊಲೀಸರ ಯಶಸ್ವಿ ಕಾರ್ಯಾಚರಣೆಗೆ ಇಬ್ಬರು ಗಾಂಜಾ ಪೆಡ್ಲರ್ಸ್ ಬಂಧನವಾಗಿದೆ. ಜಿಗಣಿ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಆನೇಕಲ್ ಉಪವಿಭಾಗ ಜಿಗಣಿ ಪೊಲೀಸರಿಂದ ಗಾಂಜಾ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಲಾಗಿದೆ.